ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡುವ ಪ್ರಯತ್ನವನ್ನು ಮುಂದುವರೆಸಿದ್ದು ಹೆಚ್ಚುವರಿ ಸಲಕರಣೆಗಳನ್ನು ಸಿಐಎಸ್ಎಫ್ನ ವಿಮಾನ ನಿಲ್ದಾಣ ಭದ್ರತಾ ತಂಡಕ್ಕೆ ಹಸ್ತಾಂತರಿಸಿದೆ. ವಿವಿಧೋದ್ದೇಶ ಬೆಲ್ಟ್ಗಳು, ತೊಡೆ ಪಿಸ್ತೂಲ್ ಹೋಲ್ಸ್ಟರ್, ಬ್ಯಾಲಿಸ್ಟಿಕ್ ಕನ್ನಡಕಗಳು, ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ಗಳು ಮತ್ತು ಅವುಗಳ ಚಾರ್ಜರ್ಗಳು, ಪಿಸ್ತೂಲ್ಗಳ ಲೇಸರ್ ಹಿಡಿತ ಮತ್ತು ಬಿಡಿ ನಿಯತಕಾಲಿಕೆಗಾಗಿ ಕಸ್ಟಮೈಸ್ ಮಾಡಿದ ಪೌಚ್ಗಳನ್ನು ವಿಮಾನ ನಿಲ್ದಾಣ ಭದ್ರತಾ ತಂಡ ಎಎಸ್ಜಿಗೆ ಹಸ್ತಾಂತರಿಸಲಾಗಿದೆ. ಇದಲ್ಲದೆ ಟೈರ್ ಕಿಲ್ಲರ್ಗಳನ್ನು ಕೂಡ ಒದಗಿಸಲಾಗಿದೆ. ವಿಮಾನ ನಿಲ್ದಾಣದ ನಿರ್ಣಾಯಕ ಕಾರ್ಯಾಚರಣೆ ಪ್ರದೇಶಕ್ಕೆ ಅನಧಿಕೃತವಾಗಿ ಪ್ರವೇಶಿಸಲು ಯತ್ನಿಸುವ ವಾಹನಗಳನ್ನು ತಡೆಯಲು ಈ ಉಪಕರಣಗಳು ಸಹಕಾರಿಯಾಗಲಿವೆ ಅಂತ ವಿಮಾನ ನಿಲ್ದಾಣದ ವಕ್ತಾರರು ತಿಳಿಸಿದ್ದಾರೆ. ಹಿರಿಯ ಕಮಾಂಡೆಂಟ್ ಮತ್ತು ಮುಖ್ಯ ವಿಮಾನ ನಿಲ್ದಾಣ ಭದ್ರತಾ ಅಧಿಕಾರಿ ವೀರೇಂದ್ರ ಕುಮಾರ್ ಜೋಶಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಇದೀಗ ವಿಮಾನ ನಿಲ್ದಾಣ ಭದ್ರತಾ ತಂಡ ಅತ್ಯಾಧುನಿಕ ಉಪಕರಣಗಳನ್ನು ಹೊಂದಿದಂತಾಗಿದೆ. ಜೊತೆಗೆ ಗುಂಡು ನಿರೋಧಕ ವಾಹನ, ಹೆಚ್ಚುವರಿ ಬ್ಯಾರಕ್ ರೂಪದಲ್ಲಿ ಸಿಬ್ಬಂದಿಗೆ ಉತ್ತಮ ವಸತಿ ಸೌಕರ್ಯ ಕೂಡ ಲಭಿಸಿದೆ. ಇದು ಸುರಕ್ಷಿತ, ಸುಭದ್ರ, ಗ್ರಾಹಕ ಕೇಂದ್ರಿತ ಮತ್ತು ಪರಿಸರ ಸ್ನೇಹಿ ಸಂಸ್ಥೆಯಾಗುವ ವಿಮಾನ ನಿಲ್ದಾಣದ ಉದ್ದೇಶಕ್ಕೆ ಅನುಗುಣವಾಗಿದೆ ಅಂತ ತಿಳಿಸಿದರು.